ತಮಗಾಗಿ ಇಲ್ಲಿ ಸುರೇಶ್ ಇವರು ಕಾಯುತ್ತಿದ್ದಾರೆ. ಪ್ರಥಮದಲ್ಲಿ ಜರ್ಸಿ ನಂಬರ್ 1 ಬ್ರಹ್ಮಶ್ರೀ ಮರ್ದಾಲ ಭದ್ರಕೋಟೆ ಒಳಗೆ ಮುತ್ತುಶ್ರೀ ಮೊಗಪೆ ಹಾಗೂ ಬ್ರಹ್ಮಶ್ರೀ ಮರ್ದಾಲ ಈ ತಂಡಗಳ ನಡುವೆ ನಡೆಯುತ್ತಿರುವಂತಹ ಪಂದ್ಯಾಟ. ಇದೀಗ ಬ್ರಹ್ಮಶ್ರೀ ಮರ್ದಾಳ ತಂಡದ ಪರವಾಗಿ ಪ್ರಥಮ ದಾಳಿಯಲ್ಲಿ ಚೆಸ್ ನಂಬರ್ 11 ಉತ್ತಮವಾದ ಹೊಡೆತದ ಮೂಲಕ ತನ್ನ ಖಾತೆಯನ್ನು ತೆರೆದುಕೊಂಡಿದೆ ಮುತ್ತುಶ್ರೀ ಮೊಗಪೆ ತಂಡ. ಕುಟೇಲ್ ಪೂವೇಂದ್ರ ಅವರು ಎಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬನ್ನಿ. ಜರ್ಸಿ ನಂಬರ್ 1 ಬೋನಸ್ ಅಂಕ ಮುತ್ತುಶ್ರೀ ಮೊಗಪೆ ತಂಡಕ್ಕೆ ಇದೀಗ 1 ಅಂಕ ಸೇರ್ಪಡೆ. ಜರ್ಸಿ ನಂಬರ್ 1 ಉತ್ತಮವಾದ ಹಿಡಿತ ರೈಡರ್ ಔಟ್ ಎಂಬ ಘೋಷಣೆ. Jesse number 9 Pradeep ಅವರಿಂದ ದಾಳಿ. Official time. Super tackle is on. Super tackle is on. 5-0 ಮೊಗಪೆ ಕಡೆಯಿಂದ ಇದೀಗ ದಾಳಿ. ಬ್ರಹ್ಮಶ್ರೀ ಕಡೆಗೆ ದಾಳಿಯನ್ನು ಸಂಘಟಿಸಿದ್ದಾರೆ. Yes, ಇದೀಗ ಸೂಪರ್ ಟ್ಯಾಕಲ್ ಆಗಿದೆ. 2 ಪಾಯಿಂಟ್. 5-2 in favor of ಮುತ್ತುಶ್ರೀ ಮೊಗಪೆ. ಇದೀಗ ಬ್ರಹ್ಮಶ್ರೀ ತಂಡದ ಪರವಾಗಿ ದಾಳಿಯನ್ನು ಸಂಘಟಿಸಿದ್ದಾರೆ. ಮೊಗಪೆ ಕಡೆಗೆ ದಾಳಿಯನ್ನು ಸಂಘಟನೆ. Jesse number 9 ಬ್ರಹ್ಮಶ್ರೀ ಮರ್ದಾಲ ಭದ್ರಕೋಟೆ ಒಳಗೆ ದಾಳಿ. ಇದೀಗ ಬ್ರಹ್ಮಶ್ರೀ ತಂಡದ ಪರವಾಗಿ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಉತ್ತಮವಾದ ಹಿಡಿತ 1 ಅಂಕ ಸೇರ್ಪಡೆಗೊಂಡಿದೆ ಮೊಗಪೆ.
ತಂಡಕ್ಕೆ 6-2 ಪ್ರಥಮ ದಾಳಿಯನ್ನು ಸಂಘಟಿಸಿದ್ದಾರೆ ಜಡ್ಜ್ ನಂಬರ್ 1. ಸೂಪರ್ ಟ್ಯಾಕಲ್ ಈಸ್ ಆನ್. ಒಂದಂಕದ ಸೇರ್ಪಡೆ ಮೊಗಪೆ ತಂಡಕ್ಕೆ. First half, first time out goes to Brahmashri Mardala. 7-2. Next match, ANM versus NFC Mardala. ಬ್ರಹ್ಮಶ್ರೀ ತಂಡದ ಪರವಾಗಿ ಇದೀಗ ದಾಳಿಯನ್ನು ಸಂಘಟಿಸಿದ್ದಾರೆ. ಮೊಗಪೆ ಕಡೆಗೆ ಇದೀಗ ದಾಳಿಯ ಸಂಘಟನೆಯಲ್ಲಿ ನಿಧಾನಗತಿಯ ದಾಳಿಯನ್ನು ಸಂಘಟಿಸಿದ್ದಾರೆ ಬ್ರಹ್ಮಶ್ರೀ ಪರವಾಗಿ. ಅದರಲ್ಲಿ ಕ್ಯಾಚ್ ಆಗಿದೆ. ಮೊಗಪೆ ಕಡೆಗೆ ಒಂದಂಕ ಸೇರ್ಪಡೆ. One plus two, total 3 points. 11-2 ಮುನ್ನಡೆಯಲ್ಲಿ ಮುತ್ತುಶ್ರೀ ಮೊಗಪೆ. ಬ್ರಹ್ಮಶ್ರೀ ಮರ್ದಳ ತಂಡದ ಪರವಾಗಿ ಉತ್ತಮವಾದ ದಾಳಿ ಜಡ್ಜ್ ನಂಬರ್ 1. ಇದೀಗ ಮೊಗಪೆ ಕಡೆಯಿಂದ ದಾಳಿಯನ್ನು ಸಂಘಟಿಸಿದ್ದಾರೆ ಜಡ್ಜ್ ನಂಬರ್ 1. ಬ್ರಹ್ಮಶ್ರೀ ಕಡೆಗೆ ತನ್ನ ದಾಳಿಯನ್ನು ಮುಂದುವರಿಸುತ್ತಿದ್ದಾರೆ. ಬೋನಸ್ ಜಡ್ಜ್ ನಂಬರ್ 1 ದಾಳಿಯ ಮುಂಚೂಣಿಯಲ್ಲಿ ಬ್ರಹ್ಮಶ್ರೀ ಕಡೆಗೆ 11-3. ಮತ್ತೊಮ್ಮೆ ಇದೀಗ ಆ ದಾಳಿಯಲ್ಲಿ 11-3. ಮತ್ತೊಮ್ಮೆ ದಾಳಿಯಲ್ಲಿ ಪಲಾಟಿವರು ಅನುಭವಿ ದಾಳಿಗಾರ. ಇದೀಗ 2 ಅಂಕ ಸೇರ್ಪಡೆ ಪಲಾಟಿವರಿಂದ ಉತ್ತಮ ದಾಳಿ. MMYC ಓಟಕ ಜಯ. ಸುಮಂತ್ ಅವರು ಹೇಳಿದ್ರು ಮೈಕ್ ಪಾಯಿಂಟ್ ಬಳಿ ಬರಬೇಕು. ಸುಮಂತ್ MMYC ಓಟಕ ಜಯ ಸುಮಂತ್. 11-5 ದಾಳಿಯ ಮುಂಚಿನಲ್ಲಿ ಇದೀಗ ಜಡ್ಜ್ ನಂಬರ್ 1 ಮುತ್ತುಶ್ರೀ ಮೊಗಪೆ ಕಡೆಯಿಂದ ಬ್ರಹ್ಮಶ್ರೀ ಮರ್ದಳದ ಕಡೆಗೆ ಬೋನಸ್ ಓಡಿದೆ. ಅಂಕಕ್ಕಾಗಿ ಪ್ರಯತ್ನ. ಯಾವುದೇ ಅಂಕವಿಲ್ಲ. ಮರಳಿ ತಂಡವನ್ನು ಸೇರಿಕೊಂಡಿದ್ದಾರೆ. ಹನ್ನೊಂದು 5 ಇನ್ ಫೇವರ್ ಆಫ್ ಮೊಗಪೆ. ಮತ್ತೊಮ್ಮೆ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ ಬ್ರಹ್ಮಶ್ರೀ ಮರ್ದಾಳ ತಂಡದ ಪರವಾಗಿ ಜಡ್ಜ್ ನಂಬರ್ 1 ಪಲಾಟಿವರಿಂದ ಇದೀಗ ದಾಳಿಯ ಸಂಘಟನೆ. ಮೊಗಪೆ ಕಡೆಗೆ ತನ್ನ ದಾಳಿಯನ್ನು ನಡೆಸುತ್ತಾರೆ. ಸೂಪರ್ ರೈಡ್ ಆಗುವ ಮೂಲಕ 3 ಅಂಕದ ಸೇರ್ಪಡೆ ಬ್ರಹ್ಮಶ್ರೀ ತಂಡಕ್ಕೆ. ಫಸ್ಟ್ ಹಾಫ್ ಸೆಕೆಂಡ್ ಟೈಮ್ ಔಟ್ ಬೈ Mardala. Second time out. Time out is over. 11-8. 11-8 ಮುನ್ನಡೆಯಲ್ಲಿ ಮಾಡು ಇಲ್ಲವೇ ಮಾಡಿ. Do or die. Third right. Do or die. ಇದೀಗ ದಾಳಿಯನ್ನು ಸಂಘಟಿಸಿದ್ದಾರೆ. It's a super ride. 1, 2, 3, 4. 3 plus 1, 4 point. Bonus plus 3 points. What a man.
15-8 ಮುಂಚೂಣಿಯಲ್ಲಿ ಮಗಪ್ಪ. ಒಂದಕ್ಕ ಮರ್ದಾಳ ತಂಡಕ್ಕೆ 9-15. 9-15 ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ ಚೆಸ್ ನಂಬರ್ 1 ಮತ್ತು ಶ್ರೀ ಮೊಗಪೆ ತಂಡದ ಪರವಾಗಿ ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಮತ್ತು ಶ್ರೀ ಮೊಗಪೆ ತಂಡದಿಂದ ನಿಧಾನಗತಿಯ ದಾಳಿ ಚೆಸ್ ನಂಬರ್ 1. ಹದಿನೈದು 9 ಸೂಪರ್ ಟೇಕಲ್ ಆನ್. ಮೊಗಪ್ಪೆ ಅಂಕಣದಲ್ಲಿ ಸೂಪರ್ ಟೇಕಲ್ ಆನ್. 15-9 ಉತ್ತಮವಾದ 2 ಅಂಕದ ಸೇರ್ಪಡೆ ಎದುರಾಳಿ ತಂಡಕ್ಕೆ. ಈ ಮೂಲಕ ಬ್ರಹ್ಮಶ್ರೀ ಮರ್ದಾಳ ತಂಡಕ್ಕೆ 2 ಅಂಕ ಸೇರ್ಪಡೆಗೊಂಡಿದೆ. 11-15. ಮತ್ತೊಮ್ಮೆ ಇದೀಗ ಚೆಸ್ ನಂಬರ್ 1 ಮತ್ತು ಶ್ರೀ ಮೊಗಪೆ ತಂಡದ ಪರವಾಗಿ ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಬೋನಸ್ ಬಾಲ್ ಇದೆ. ಇದೀಗ ಚೆಸ್ ನಂಬರ್ 1 ಮತ್ತು ಶ್ರೀ ಮೊಗಪೆ ತಂಡದ ಪರವಾಗಿ ದಾಳಿ ಏನಾಗುತ್ತೆ ನೋಡೋಣ. ಉತ್ತಮವಾದ ಹಿಡಿತ 1 ಅಂಕದ ಸೇರ್ಪಡೆ ತಮ್ಮ ತಂಡಕ್ಕೋಸ್ಕರ. 1+2 ಟೋಟಲ್ 3 ಪಾಯಿಂಟ್ ಬೋನಸ್. 16-14 ಇನ್ ಫೇವರ್ ಆಫ್ ಮೊಗಪ್ಪೆ. 10 ಅಂಕ ಚೇಂಜ್. 16-14 ಇನ್ ಫೇವರ್ ಆಫ್ ಮೊಗಪ್ಪೆ. 2 ತಂಡಗಳು ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ತಯಾರಲ್ಲಿರಬೇಕು. MMSC ಕಲ್ಲಾಜ ಹಾಗೂ ANM ಕೊಕ್ಕಂದೂರು. ಬ್ರಹ್ಮಶ್ರೀ ಮರ್ದಾಳ ಕಡೆಯಿಂದ ಇದೀಗ ದಾಳಿ ಪಲಾಟುವರಿಂದ ದಾಳಿ ಬೋನಸ್ ಗೆಲಕ್ಕೆ ಬೋನಸ್ ಅಂಕ ಗಳಿಸಲು ಯಶಸ್ವಿ. 15-16 ಇನ್ ಫೇವರ್ ಆಫ್ ಮೊಗಪ್ಪೆ. ಇದೀಗ ದಾಳಿಯ ಸಂಘಟನೆಯಲ್ಲಿ ಪಲಾಟುವಿನ ಮುಖರಣ ಇದೀಗ ದಾಳಿಯನ್ನು ಸಂಘಟಿಸಿದ್ದಾರೆ. ಹದಿನಾರು 16 ಸಮಬಲದಲ್ಲಿ ಪಂದ್ಯಾಟ 16-16. ಇದೀಗ ಚೆಸ್ ನಂಬರ್ 1 ಮತ್ತು ಶ್ರೀ ಮೊಗಪೆ ಕಡೆಯಿಂದ ಇದೀಗ ದಾಳಿ ತಂಡಕ್ಕಾಗಿ ಗಳಿಸಲು ಪ್ರಯತ್ನ. ಮತ್ತೊಮ್ಮೆ ಬ್ರಹ್ಮಶ್ರೀ ಕಡೆಯಿಂದ ಇದೀಗ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 1 16-8 16-16 2 ಅಂಕಗಳ ಸೇರ್ಪಡೆ. 18-16 ಡೋಡಾಯ್ ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿ ಇದೀಗ ದಾಳಿಯಲ್ಲಿ ಚೆಸ್ ನಂಬರ್ 1 17-18 ಇನ್ ಫೇವರ್ ಆಫ್ ಬ್ರಹ್ಮಶ್ರೀ ಮರ್ದಾಳ. ಹದಿನೆಂಟು ಇನ್ ಫೇವರ್ ಆಫ್ ಬ್ರಹ್ಮಶ್ರೀ ಮರ್ದಾಳ. ಮತ್ತೊಮ್ಮೆ ದಾಳಿಯ ಸಂಘಟನೆಯಲ್ಲಿ ಮತ್ತು ಶ್ರೀ ಮೊಗಪೆ ತಂಡದ ಪರವಾಗಿ ಚೆಸ್ ನಂಬರ್ 1
ಬ್ರಹ್ಮಶ್ರೀ ತಂಡದ ಕೋಟೆಗೆ ಇದೀಗ ಲಗ್ಗೆ ನೋಡುತ್ತಿದ್ದಾರೆ. ಚೆಸ್ ನಂಬರ್ 1 ಇದರಿಂದ ಇದೀಗ ದಾಳಿಯ ಸಂಘಟನೆ. ಬ್ರಹ್ಮಶ್ರೀ ಕಡೆಗೆ ಈಗ ತನ್ನ ದಾಳಿಯನ್ನು ನಡೆಸಿದ್ದಾರೆ. ಓಟ ಇದೀಗ ಕ್ಯಾಚ್ ಆಗಿದೆ. ಬೋನಸ್ 1-1. 19-18. ಮತ್ತೊಮ್ಮೆ ಇದೀಗ ದಾಳಿಯ ಸಂಘಟನೆಯಲ್ಲಿ ಫಲಾಟ್ ಚೆಸ್ ನಂಬರ್ 1 ಮತ್ತೊಮ್ಮೆ ಒಂದು ಅಂಕದ ಸೇರ್ಪಡೆ. 20-18 ಮುನ್ನಡೆಯಲ್ಲಿ ಬ್ರಹ್ಮಶ್ರೀ. ಮತ್ತೊಮ್ಮೆ ದಾಳಿಯ ಸಂಘಟನೆಯಲ್ಲಿ ಮುತ್ತುಶ್ರೀ ಮುಗುತ್ತೆ. ಎರಡಂಕ ತಮ್ಮ ತಂಡಕ್ಕೋಸ್ಕರ. 20-20 ಸಮಬಲದ ಹೋರಾಟ. ಮುಂದಿನ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ MMSC ಕಲ್ಲಾಜ ಹಾಗೂ ANM ಕೊಕ್ಕನೂರು ತಂಡ ತಯಾರಿಯಲ್ಲಿರಬೇಕು. ANM ಕೊಕ್ಕನೂರು ಹಾಗೂ MMSC ಕಲ್ಲಾಜ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ. ಜಡ್ಡಿಗೆ ಜಡ್ಡಿ ಹಿಡಿದು 2 ಅಂಕಕ್ಕೆ 2 ಅಂಕ. 22-20. ಸೆಕೆಂಡ್ ಹಾಫ್. ಫಸ್ಟ್ ಟೈಮ್ ಔಟ್ ಬೈ ಬ್ರಹ್ಮಶ್ರೀ ಮರ್ದಾಲ. ತೆರಳಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. MMS ನಿತೇಶ್ ಅವರು ಇಲ್ಲಿದ್ರು ಕ್ಯಾಂಟೀನ್ ಬಳಿ ಧಾವಿಸಬೇಕಂತೆ. ಇದೀಗ ಮುತ್ತುಶ್ರೀ ಮುಗಪ್ಪೆ ಕಡೆಯಿಂದ ದಾಳಿಯ ಸಂಘಟನೆ. ಬ್ರಹ್ಮಶ್ರೀ ಮರ್ದಾಳದ ಕಡೆಗೆ ಇದೀಗ ತನ್ನ ದಾಳಿಯನ್ನು ಮುಂದುವರಿಸುತ್ತಿದ್ದಾರೆ ಮುತ್ತುಶ್ರೀ ಮುಗಪ್ಪೆ ತಂಡದ ಆಟಗಾರ. ಇದೀಗ ಮುತ್ತುಶ್ರೀ ಅಂಕಣದಲ್ಲಿ ಸೂಪರ್ ಟೆಕ್ಕಲ್ ಆನ್. ಚೆಸ್ ನಂಬರ್ 1 ದಾಳಿಯ ಮುಂಚೂಣಿಯಲ್ಲಿ. 10 ಕಡೆ ಸೂಪರ್ ಟ್ಯಾಕಲ್ 1 ಇದೆ. ದಾಳಿಯ ಸಂಘಟನೆಯನ್ನು ಮಾಡುತ್ತಿದ್ದಾರೆ. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಗಂಟ ಕಡೆಯ 5 ನಿಮಿಷ ಮಾತ್ರ. ಸೆಕೆಂಡ್ ಹಾಫ್. ಫಸ್ಟ್ ಟೈಮ್ ಔಟ್ ಬೈ ಮಗಪ್ಪೆ. ಚೇಂಜ್. ಇಪ್ಪತ್ತು 24. ಉತ್ತಮವಾದ ಅಂಕ ಹೋಲ್ಡ್. ಎಸ್, ತಮ್ಮ ತಂಡಕ್ಕೋಸ್ಕರ 1 ಅಂಕ. 1 + 2 ಟೋಟಲ್ 3 ಪಾಯಿಂಟ್ಸ್. 3-1. 27-21. 27-21. ಸೆಕೆಂಡ್ ಹಾಫ್. ಸೆಕೆಂಡ್ ಟೈಮ್ ಔಟ್ ಬೈ ಮಗಪ್ಪೆ. ಟೈಮ್ ಔಟ್ ಓವರ್. ಮುಂದಿನ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ತಯಾರಿಯಲ್ಲಿರಬೇಕು MMSC ಕಲ್ಲಾಜೆ ಹಾಗೂ ANM ಕೊಕ್ಕಂದೂರು. MMSC ಕಲ್ಲಾಜೆ ಹಾಗೂ ANM ಕೊಕ್ಕಂದೂರು ತಂಡ. 27-21 ಮುನ್ನಡೆಯಲ್ಲಿ ಬ್ರಹ್ಮಶ್ರೀ ಮರ್ದಾಲ. 27-21 ಇನ್ ಫೇರ್ ಆಫ್ ಬ್ರಹ್ಮಶ್ರೀ ಮರ್ದಾಲ. ಇದೀಗ ಚೆಸ್ ನಂಬರ್ 1 ದಾಳಿಯ ಮುಂಚಿನಲ್ಲಿ ಫಲಾಟ್ ಎಂಬ ನಾಮಕರಣ. ಇದೀಗ ದಾಳಿ ಲಾಸ್ಟ್ 4 ಮಿನಿಟ್. ಕಟ್ಟ ಕಡೆಯ 4 ನಿಮಿಷ ಮಾತ್ರ. ಪಂದ್ಯಾಟದ ದಿಕ್ಕನ್ನೇ ಬದಲಿಸಬಲ್ಲ ಆಟಗಾರ. ಮತ್ತೊಂದು ಅಂಕ ತಮ್ಮ ತಂಡಕ್ಕೋಸ್ಕರ. 28-21. ಎಸ್, 1 ಅಂಕ ಸೇರ್ಪಡೆ. 22-28.
ಲಾಸ್ಟ್ 3 ಮಿನಿಟ್ಸ್ ಕಟ್ಟಕಡೆಯ 3 ನಿಮಿಷ ಮಾತ್ರ 22-28 ಮಗಪೆ ಕಡೆಯಿಂದ ಬೋನಸ್ ಆನ್ ತಮ್ಮ ತಂಡಕ್ಕೋಸ್ಕರ ಮತ್ತೊಂದು ಅಂಕ 29-22 7 ಅಂಕಗಳ ಮುನ್ನಡೆಯಲ್ಲಿ ಬ್ರಹ್ಮಶ್ರೀ ಮಂದಾಳ. ಬ್ರಹ್ಮಶ್ರೀ ಮರ್ದಾಳ ತಂಡದ ಪರವಾಗಿ ಇದೀಗ ಚೆಸ್ ನಂಬರ್ 1 ಕೋಲಾರ್ ಇವರಿಂದ ದಾಳಿಯ ಸಂಘಟನೆ ಮತ್ತು ಶ್ರೀ ಮಗುಪೆ ಕಡೆಗೆ ಇದೀಗ ತನ್ನ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಅಂಕಪಟ್ಟಿಯಲ್ಲಿ 29-22 ಕಟ್ಟಕಡೆಯ 2 ನಿಮಿಷ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. 29-22 ಮತ್ತು ಶ್ರೀ ಮಗುಪೆ ಕಡೆಯಿಂದ ಬಿರುಸಿನ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 8 ಮಗದೊಮ್ಮೆ ಉತ್ತಮವಾದ ಹಿಡಿತ. ಮತ್ತೊಂದು ಅಂಕ ಬ್ರಹ್ಮಶ್ರೀ ಮರ್ದಾಳ ತಂಡಕ್ಕೆ. ಥರ್ಡ್ ರೈಟ್ ಡೂ ಆರ್ ಡೈ. ರೈಟ್ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 1 ಫುಲಾರ್ ಟೀಮ್ ಉತ್ತಮ ದಾಳಿಯ ಸಂಘಟನೆ 2 ಅಂಕ ಸೇರ್ಪಡೆ ಬ್ರಹ್ಮಶ್ರೀ ಮರ್ದಾಳ ತಂಡಕ್ಕೆ. 2 ಅಂಕದ ಸೇರ್ಪಡೆ ಮತ್ತೆ ತಮ್ಮ ತಂಡಕ್ಕೋಸ್ಕರ. ಲಾಸ್ಟ್ 1 ಮಿನಿಟ್ ಕಟ್ಟ ಕಡೆಯ ನಿಮಿಷದ ಹೋರಾಟ. ಕ್ಷಣಗಣನೆಯಲ್ಲಿ 32-22 10 ಅಂಕಗಳ ಮುನ್ನಡೆ ಬ್ರಹ್ಮಶ್ರೀ. 23-32 ಬ್ರಹ್ಮಶ್ರೀ ತಂಡದ ಕಡೆಯಿಂದ ಇದೀಗ ದಾಳಿಯ ಸಂಘಟನೆಯಲ್ಲಿ ಬಿರುಸಿನ ದಾಳಿಯ ಮತ್ತೆ 2 ಅಂಕದ ಸೇರ್ಪಡೆ ತಮ್ಮ ತಂಡಕ್ಕೋಸ್ಕರ. (25-32) 25-32 ಮುನ್ನಡೆಯಲ್ಲಿ ಬ್ರಹ್ಮಶ್ರೀ ಮರ್ದಾಳ. ಈ ಒಂದು ಪಂದ್ಯಕೂಟದ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ತೇರ್ಗಡೆಯಾದ ಇನ್ನೊಂದು ತಂಡ ಬ್ರಹ್ಮಶ್ರೀ ಮರ್ದಾಳ ತಂಡ. ದ್ವಿತೀಯ ಕ್ವಾಲಿಫೈಯರ್ ಪ್ರಥಮ ಎಲಿಮಿನೇಟರ್ ಪಂದ್ಯಾಟದಲ್ಲಿ MMYC ಜೊತೆಗೆ ಜಿದ್ದಿನಲ್ಲಿ ಸೆಣಸಾಡಲಿರುವ ಮತ್ತೊಂದು ತಂಡ ಬ್ರಹ್ಮಶ್ರೀ ಮರ್ದಾಳ.